ತಿಪಟೂರು ನಗರದ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಫೆಬ್ರವರಿ 24ರ ಬೆಳಗ್ಗೆ 11 ಗಂಟೆಗೆ ವೀರಶೈವ ಲಿಂಗಾಯತರ ಸಂಘಟನೆಯ ಪ್ರಾರಂಭೋತ್ಸವ ಮತ್ತು ಬೃಹತ್ ಸಮಾವೇಶ ಆಯೋಜನೆ ಮಾಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ರೇಣುಕಾರಾಧ ತಿಳಿಸಿದ್ದಾರೆ. ಅಖಿಲ ಭಾರತ ವೀರಶೈವ ಮಹಾಸಭಾಧ್ಯಕ್ಷ ಶಮಣೂರು ಶಿವಶಂಕರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮವನ್ನು ಶಾಸಕ ಕೆ ಷಡಕ್ಷರಿ ಸಮಾವೇಶ ಉದ್ಘಾಟನೆ ಮಾಡುತ್ತಾರೆ. ಈ ಕಾರ್ಯಕ್ರಮಕ್ಕೆ ವೀರಶೈವ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಎಸ್ವೈ ಅರುಣಾದೇವಿ, ನಟರಾದ ದೊಡ್ಡಣ್ಣ, ಕಾಂಗ್ರೆಸ್ ಮುಖಂಡ ಲೋಕೇಶ್ವರ್, ನಿವೃತ್ತ ಜಿಲ್ಲಾಧಿಕಾರಿ ಸೋಮಶೇಖರ್, ಚಟ್ಟನಹಳ್ಳಿ ಮಹೇಶ್ ಉಪನ್ಯಾಸ ನೀಡುತ್ತಾರೆ ಎಂದು ಮಾಹಿತಿ ನೀಡಿದ್ದಾರೆ. ಈ ಗೋಷ್ಠಿಯಲ್ಲಿ ನಕ್ಕೇನಹಳ್ಳಿ ಸುರೇಶ್, ನವಿಲೆ ಪರಮೇಶ್ ಮುಂತಾದವರು ಹಾಜರಿದ್ದರು. ವರದಿ ಆನಂದ್, ತಿಪಟೂರು. ಅದೇ ದಿವಸ ತಿಪಟೂರು ತಾಲೂಕಿನ ಎಲ್ಲ ಭಾಗದ ಹಳ್ಳಿಗಳಿಂದ ಎಲ್ಲರೂ ಕೂಡ ನಮ್ಮ ಜನಾಂಗದ ಎಲ್ಲರೂ ಕೂಡ ಅವತ್ತು ಸೇರ್ತಾ ಇದ್ದಾರೆ. ಅವತ್ತು ದಿವಸ ಬೆಳಗ್ಗೆ 9:00 ತಿಪಟೂರಿನ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಾರಂಭ ಮಾಡಿ ಒಂದು ಸಾಂಸ್ಕೃತಿಕ ಮೆರವಣಿಗೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ. ಆ ಮೆರವಣಿಗೆಯಲ್ಲಿ ನಮ್ಮ ಸಾಂಸ್ಕೃತಿಕ ವೈಭವವನ್ನು ಪ್ರತಿನಿಧಿಸುವಂತಹ ನಂದಿಧ್ವಜ, ವೀರಗಾಸೆ ಕುಣಿತ ಮತ್ತು ಲಿಂಗದ ವೀರ ಕುಣಿತ ಮತ್ತು ವಾದ್ಯ ಮೇಳಗಳು, ನಮ್ಮ ಸಾಂಸ್ಕೃತಿಕ ವಾದ್ಯ ಮೇಳಗಳೆಲ್ಲ ಭಾಗವಹಿಸ್ತಾ ಇದ್ದಾವೆ. ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಹೊರಟು ಬೆಳಗ್ಗೆ 9:00 ಕೋಡಿ ಸರ್ಕಲ್ ಮೂಲಕ ದೊಡ್ಡಪೇಟೆಯಲ್ಲಿ ಸಾಗಿ ಅಲ್ಲಿಂದ ಬಂದು ನಗರಸಭೆ ವೃತ್ತ ಬಂದು ಅಲ್ಲಿಂದ ಮತ್ತೆ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನದ ಪಕ್ಕದ ಮೈದಾನದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಈ ಒಂದು ಮೆರವಣಿಗೆ ಸೇರುತ್ತೆ. ಅಲ್ಲಿ ಸುಮಾರು 11 ಗಂಟೆಗೆ ಒಂದು ಸಭೆ ಪ್ರಾರಂಭ ಆಗುತ್ತೆ. ಆ ಸಭೆಯಲ್ಲಿ ನಮ್ಮ ನಾಡಿನ ಅನೇಕ ಗಣ್ಯರು, ರಾಜ್ಯದ ಕೆಲವರು ನಾಯಕರು, ನಮ್ಮ ಸಮುದಾಯದ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಉದ್ದೇಶಿ ಮಾತನಾಡಲಿದ್ದಾರೆ. ಅದರ ಜೊತೆಗೆ ನಮ್ಮ ತಾಲೂಕಿನ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರೆಲ್ಲ ಕೂಡ ಭಾಗವಹಿಸ್ತಾ ಇದ್ದಾರೆ. ಭಾಗವಹಿಸಿ ಅವತ್ತು ಒಂದು ಯಶಸ್ವಿ ಕಾರ್ಯಕ್ರಮವನ್ನು ಮಾಡಬೇಕು. ಆ ಮೂಲಕ ನಮ್ಮ ವೀರಶೈವ ಲಿಂಗಾಯತ ಸಂಘಟನೆ ತಿಪಟೂರು ತಾಲೂಕಿನ ಒಂದು ಯಶಸ್ವಿ ಕಾರ್ಯಕ್ರಮ ಆಗಬೇಕು ಅಂತೇಳಿ ನಾವೆಲ್ಲ ಒಂದು ಯೋಜನೆ ಹಾಕೊಂಡಿದ್ದೀವಿ. ಈ ಒಂದು ಕಾರ್ಯಕ್ರಮ ಒಂದು ಪ್ರಾರಂಭ, ಒಂದು ಹಂತ ಸಮಾವೇಶ. ಅದಾದ ನಂತರ ಮುಂದಿನ ದಿನಗಳಲ್ಲಿ ನಮ್ಮ ಸಮುದಾಯಕ್ಕೆ ಏನೇನು ಬೇಕು ಆ ವಿಚಾರಗಳಲ್ಲಿ ಕುರಿತು ಆಲೋಚನೆ ಮಾಡಿ ನಮ್ಮ ಸಮುದಾಯದ ಕ್ಷೇಮಾಭಿವೃದ್ಧಿಗಾಗಿ ಮತ್ತು ಪ್ರತಿಯೊಂದು ಕುಟುಂಬದ ಆರೋಗ್ಯ ಮತ್ತು ಸಾಮಾಜಿಕ ಸ್ವಾಸ್ಥ್ಯ ಇವುಗಳೆಲ್ಲನ ನೋಡಿಕೊಂಡು ಅಭಿವೃದ್ಧಿಯಾಗಿ ಪ್ರತಿಯೊಂದು ಕುಟುಂಬಕ್ಕೂ ಅನುಕೂಲ ಆಗೋ ಥರ ಮಾಡಬೇಕು. ಇದರ ಜೊತೆಗೆ ಇತರೆ ಸಮುದಾಯಗಳು ಏನಿದೆ, ಇತರೆ ಜನಾಂಗದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ನಮ್ಮ ನಾಡಿನ ತಿಪಟೂರು ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಸಂಘ ರಚನೆಯಾಗಿದೆ. ಈ ನಿಟ್ಟಿನಲ್ಲಿ ನಾನು ಎಲ್ಲ ತಿಪಟೂರು ತಾಲೂಕಿನ ಸಮಸ್ತ ಲಿಂಗಾಯತ ಶರಣ ಬಂಧುಗಳನ್ನು ಆ ಒಂದು ದಿವಸ 24ನೇ ತಾರೀಕು ಶನಿವಾರ ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಶಿವಶಂಕರಪ್ಪನವರು ಬರ್ತಾ ಇದ್ದಾರೆ, ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು. ಜೊತೆಗೆ ಜೆ ಸಿ ಮಾಧುಸ್ವಾಮಿಯವರು ನಮ್ಮ ಸಮಾಜದ ಮುಖಂಡರು ಬರ್ತಾ ಇದ್ದಾರೆ. ನಮ್ಮ ಶಾಸಕರಾದಂಥ ಕೆ ಷಡಕ್ಷರಿ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಒಪ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಲೋಕೇಶ್ವರ್ ಅವರು ಇರ್ತಾರೆ, ಇತರೆ ಸಮಾಜದ ಮುಖಂಡರು, ನಮ್ಮ ಪರಮಶಿವಯ್ಯವರು ಬರ್ತಾ ಇದ್ದಾರೆ, ಶಿವಪ್ರಸಾದ್ ಭಾಗವಹಿಸ್ತಾ ಇದ್ದಾರೆ. ಇದೇ ರೀತಿ ಎಸ್ ಕೆ ರಾಜಶೇಖರ್, ನಮ್ಮ ಸಮುದಾಯದ ಮುಖಂಡರಂತ ಎಸ್ ಕೆ ರಾಜಶೇಖರ್ ಕೂಡ ಆ ಸಭೆಯ ಅಧ್ಯಕ್ಷತೆ ವಹಿಸ್ತಾ ಇದ್ದಾರೆ. ಜೊತೆಗೆ ದೊಡ್ಡಣ್ಣವರು ಬರ್ತಾ ಇದ್ದಾರೆ, ಚಿತ್ರನಟರು. ಜೊತೆಗೆ ಮನು ಅಂತೇಳಿ ಒಬ್ಬರು ಯುವ ನಟರು, ನಮ್ಮದೇ ಭಾಗದ ಯುವ ನಾಯಕ ನಟರು ಮತ್ತು ನಿರ್ದೇಶಕರು, ಅವರು ಭಾಗವಹಿಸ್ತಾ ಇದ್ದಾರೆ. ಚಟ್ಟನಹಳ್ಳಿ ಮಹೇಶ್ ಅವರಿಂದ ಉಪನ್ಯಾಸ ಇರುತ್ತೆ. ಈ ಎಲ್ಲ ಕಾರ್ಯಕ್ರಮ